ಪಾಪ್ಯುಲರ್ ಫ್ರಂಟ್ ಬ್ಲಡ್ ಡೋನರ್ಸ್ ಫಾರಂ ಉಳ್ಳಾಲ ಇದರ ವತಿಯಿಂದ ರಕ್ತದಾನ ಶಿಬಿರವು ಯನಪೊಯ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇವರ ಸಹಕಾರದೊಂದಿಗೆ ಉಳ್ಳಾಲ ನಗರಸಭಾ ಸಮುದಾಯ ಭವನದಲ್ಲಿ ನಡೆಯಿತು. ಶಿಬಿರದಲ್ಲಿ 129 ಮಂದಿ ರಕ್ತದಾನ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಪ್ಯುಲರ್ ಫ್ರಂಟ್ ಬ್ಲಡ್ ಡೋನರ್ಸ್ ಫಾರಂ ಉಳ್ಳಾಲ ಇದರ ಅಧ್ಯಕ್ಷರಾದ ತನ್ವೀರ್ ವಹಿಸಿದ್ರು. ಜಮಾಲ್ ಜೋಕಟ್ಟಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸಂದರ್ಭದಲ್ಲಿ ಯಾರಿಗೂ ಕಷ್ಟವಾಗಬಾರದು ಅಂತ ಸಂದರ್ಭದಲ್ಲಿ ನಾವು ಆ ರಕ್ತವನ್ನು ಸ್ಪಂದಿಸಬೇಕೆಂಬ ಉದ್ದೇಶದಿಂದ ಇಂದು ರಕ್ತದಾನಗಳನ್ನು ಮಾಡುತ್ತಾ ಮಾತ್ರವಲ್ಲ, ಅದಕ್ಕೆ ಬೇಕಾದಂತ ರಕ್ತದಾನದ ಏನು ತಂಡವನ್ನು ರಚಿಸಿಕೊಂಡು ರಚಿಸಿಕೊಂಡು ನಾವು ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಕಳೆದ ಸ್ವಾತಂತ್ರ್ಯ ದಿವಸದಂದು ಕರ್ನಾಟಕದ ರಾಜ್ಯದ ಇಂತಹ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾತ್ರವಲ್ಲ, ರಕ್ತದಾನ ಶಿಬಿರವನ್ನು ಒಂದು 3 ತಿಂಗಳ ಮುಂಚೆ ಇಲ್ಲಿ ಮಾಡಿ ಈ ಕರ್ನಾಟಕದಲ್ಲಿ ಆಯೋಜಿಸಿದಂತಹ ಬ್ಲಡ್ ಡೋನರ್ಸ್ ಫಾರಂ ಈ ಶಿಬಿರದಲ್ಲಿ ಅತಿ ಹೆಚ್ಚು ರಕ್ತವನ್ನು ಉಳ್ಳಾಲದ ಬ್ಲಡ್ ಫಾರಂಗೆ ಸಾಧ್ಯವಾಗಿದೆ. ಇದಕ್ಕಾಗಿ ನಾನು ಉಳ್ಳಾಲದ ಬ್ಲಡ್ ಫಾರಂ ಅನ್ನು ಅಭಿನಂದಿಸ್ತಾ ಇದ್ದೇನೆ. ಮಾತ್ರ ಕೇವಲ 3 ತಿಂಗಳ ಒಳಗಾಗಿ ಮತ್ತೊಮ್ಮೆ ರಕ್ತದಾನ ಏರ್ಪಡಿಸಿದ್ದೀರಾ, ಇದಕ್ಕಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಉಳ್ಳಾಲ ನಗರಸಭಾ ಕೌನ್ಸಿಲರ್ ರಮೇಶ್ ಕೋಡಿ ರಕ್ತದಾನ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆಯನ್ನ ನೀಡಿದ್ರು. ಮುಖ್ಯ ಅತಿಥಿಯಾಗಿದ್ದ ಇಮ್ತಿಯಾಜ್ ಕೋಟೆಪುರ, ನವಾಜ್ ಉಳ್ಳಾಲ್, ಇಸ್ಮಾಯಿಲ್ ಉಳ್ಳಾಲ್, ಅಕ್ಬರ್ ಕುದ್ರೋಳಿ, ಬದ್ರುದ್ದೀನ್ ಉಳ್ಳಾಲ್, ಶಹೀದ್ ಕಿನ್ಯಾ, ಸುಹೇಲ್ ಉಳ್ಳಾಲ ಮೊದಲಾದವರು ಭಾಗವಹಿಸಿದ್ರು. ಸುಮಾರು 22 ವರ್ಷಗಳಿಂದ ಕರಾವಳಿ ಭಾಗದ ಜನರ ಮನೆ ಮಾತಾಗಿರುವ ಎಂಪಿ ಸಿಲ್ಕ್ಸ್ನಲ್ಲಿ ಬೃಹತ್ ವಸ್ತ್ರಮೇಳ. ದೇಶದಾದ್ಯಂತ ಸಂಗ್ರಹಿಸಿದ 1 ಲಕ್ಷದ ನಾನಾ ರೀತಿಯ ಕಂಪನಿಗಳ ಬ್ರ್ಯಾಂಡ್ಗಳು, ಸಿಲ್ಕ್ ಸಾರಿ, ಕಾಟನ್ ಮತ್ತು ಹ್ಯಾಂಡ್ಲೂಮ್ಗಳು, ಡ್ರೆಸ್ ಮೆಟೀರಿಯಲ್, ಕಾಟನ್ ಕುರ್ತಿ, ವೆಸ್ಟರ್ನ್ ಟಾಪ್ಸ್, ಲೇಡೀಸ್ ಜೀನ್ಸ್ ಮತ್ತು ಪುರುಷರ ಪ್ಯಾಂಟ್ ಶರ್ಟ್ಗಳ ಮೇಲೆ ನೇರ 50% ದರ ಕಡಿತ ಮಾರಾಟ. ಕೂಡಲೇ ಭೇಟಿ ನೀಡಿ ಎಂಪಿ ಸಿಲ್ಕ್ಸ್, ಟೌನ್ ಹಾಲ್ ಹತ್ತಿರ, ಹಂಪನಕಟ್ಟ, ಮಂಗಳೂರು.